ಚಾನಲ್ ಓಪನ್ ಮಾಡ್ತೀನಿ. ಎಸ್, ದಿಸ್ ಇಸ್ ಮೈ ಫೈನಲ್ ಡಿಸಿಷನ್. ಹಳೆ ಚಾನಲ್ ಥರನೇ ಈ ಚಾನಲ್ ಫ್ಲಾಪ್ ಆಗಿಬಿಟ್ರೆ ಓ ಮೈ ಗಾಡ್, ಅವಾಗ ಏನು ಮಾಡಲಿ? ನೋ ವೇಸ್. ಈ ಚಾನಲ್ ಓಪನ್ ಮಾಡುವಾಗ ನನ್ನ ಜೊತೆ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನನ್ನ ಹಳೆ ಚಾನಲ್ ಸಬ್ಸ್ಕ್ರೈಬರ್ಸ್. ಅವ್ರು ಡೆಫಿನೆಟ್ಲಿ ನನಗೆ ಸಪೋರ್ಟ್ ಮಾಡ್ತಾರೆ, ಎಲ್ರಿಗೂ ಶೇರ್ ಮಾಡ್ತಾರೆ. ಆ್ಯಂಡ್ ದಿಸ್ ಚಾನಲ್ ಈಸ್ ಗೋಯಿಂಗ್ ಟು ಬಿ ಕ್ಲಿಕ್ ವೆರಿ ಸೂನ್. ಇಸ್ಂಟ್ ಇಟ್ ಟ್ರೂ? ಓ, ಭಯ ಆಗ್ತಿದೆ ಮಾತಾಡೋದಕ್ಕೆ, ಸೆಕೆಂಡ್ ಚಾನಲ್ ಓಪನ್ ಮಾಡೋದಕ್ಕೆ. ಬೇಡ, ಆದ್ರೂ ಸ್ಟಾರ್ಟ್ ಮಾಡ್ತೀನಿ. Shivering, yeah. Hey all of you, a warm welcome to my channel Karthis Vlogs. This is Karthika Sujit from Mangalore. And confusion ಆಗ್ತಾ ಇದೆಯಾ? ಈ ಮುಖನ ನಾನು ಎಲ್ಲೋ ನೋಡಿದ್ದೀನಲ್ಲ ಅಂತ. ಎಸ್, ಈ ಮುಖನ ನೀವು ನೋಡಿದ್ದೀರಾ ಯಾವುದ್ರಲ್ಲಿ ಅಂತಂದ್ರೆ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ, ಒಂದು ಹಳೆಯ ಯೂಟ್ಯೂಬ್ ಚಾನಲ್ ಅಲ್ಲಿ. ಈಗ ನಾನು ಆ ಯೂಟ್ಯೂಬ್ ಚಾನಲ್ನ ಕಂಪ್ಲೀಟ್ ಆಗಿ ಕ್ವಿಟ್ ಮಾಡಿ ಬಂದಿದ್ದೀನಿ ಹೊಸದಾದ ಯೂಟ್ಯೂಬ್ ಚಾನಲ್ಗೆ. ಸೊ ಐ ಹೋಪ್ ನಿಮ್ಮ ಲವ್ ಮತ್ತೆ ಸಪೋರ್ಟ್ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀನಿ. ಆ್ಯಂಡ್ ಫಾರ್ ಎವರ್ ನಾನು ಆ ಹಳೇ ಚಾನಲ್ನ ಬಿಟ್ಟು ಈ ಹೊಸ ಚಾನಲ್ಗೆ ಯಾಕೆ ಬಂದೆ ಅದನ್ನೆಲ್ಲ ಹೇಳ್ತೀನಿ. ಬಟ್ ಅದನ್ನೆಲ್ಲ ಹೇಳೋದಕ್ಕಿಂತ ಮುಂಚೆ ನನ್ನ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಹೇಳ್ಬೇಕಲ್ವಾ, ನಾನು ಯಾರು ಅಂತ ಹೊಸಬರಿಗೆ ಗೊತ್ತಾಗಬೇಕಲ್ಲ. ನನ್ನ ಹೆಸರು ಹೇಳಿದೆ ಕಾರ್ತಿಕಾ ಸುಜಿತ್. ನಾನಿರೋದು ಮ್ಯಾಂಗ್ಳೂರ್ನಲ್ಲಿ. ಬಟ್ ನಾನು ಹುಟ್ಟಿದ್ದು ಮ್ಯಾಂಗ್ಳೂರ್ನಲ್ಲಿ, ಬೆಳೆದಿದ್ದು ಓದಿದ್ದು ಬ್ಯಾಂಗ್ಳೂರ್ನಲ್ಲಿ. ಆ್ಯಂಡ್ ಫೈನಲಿ ಇಲ್ಲಿಗೆ ಹರ್ಕೊಂಡು ಬಂದ್ಬಿಟ್ಟಿದ್ದೀನಿ. ಮ್ಯಾಂಗ್ಳೂರ್ನಲ್ಲೇ ಇದ್ದೀನಿ ಮದುವೆ ಆಗಿ. ಆ್ಯಂಡ್ ನನಗೆ 8 ವರ್ಷದ ಒಬ್ಬ ಮಗ ಇದ್ದಾನೆ. ಸೊ ದಿಸ್ ಇಸ್ ಮೈ ಫ್ಯಾಮಿಲಿ, ಎ ಸ್ಮಾಲ್ ಫ್ಯಾಮಿಲಿ, ಸ್ವೀಟ್ ಫ್ಯಾಮಿಲಿ. ಆ್ಯಂಡ್ ನಾವು ಮನೆಯಲ್ಲಿರೋದು ನಾನು, ನನ್ನ ಹಸ್ಬೆಂಡ್, ನನ್ನ ಮಗ ಮತ್ತು ನನ್ನ ಮದರ್ ಇನ್ ಲಾ. ಬ್ಯಾಕ್ಗ್ರೌಂಡ್ ಚೇಂಜ್, ಪಿಂಕ್ ಕಲರ್ ವಾಲ್, ಈ ವೈಟ್ ಟಿ ಶರ್ಟ್ ಚೆನ್ನಾಗಿ ಸೂಟ್ ಆಗ್ತದೆ ಅಲ್ಲ. ನಾನು ಹೇಳಿದೆ 4 ಜನ ಇದ್ದೀವಿ ಅಂತ. ಬಟ್ ಅದ್ರ ಜೊತೆಗೆ ಇನ್ನೊಬ್ರು ಇದ್ದಾರೆ. ಯಾರು ಗೊತ್ತಾ? ನನ್ನ ಸಿಸ್ಟರ್ ಇನ್ ಲಾ ಮಗಳು ಕೂಡ ಇಲ್ಲೇ ಇದ್ದಾಳೆ. ಶಿ ಹ್ಯಾಸ್ ಕಮ್ ಹಿಯರ್ ಟು ಕಂಪ್ಲೀಟ್ ಎಜುಕೇಶನ್. ಸೊ ನಾವ್ ವಿ ಆರ್ 5 ದ ಫ್ಯಾಮಿಲಿ. ಇದಿಷ್ಟು ನನ್ನ ಬಗ್ಗೆ. ಆ್ಯಂಡ್ ನಾನು ಆ ಹಳೇ ಚಾನಲ್ನ ಯಾಕೆ ಬಿಟ್ಟೆ ಗೊತ್ತಾ? ಇವಾಗ ಹೇಳ್ಬಿಡ್ತೀನಿ. ಯಾಕೆ ಅಂತಂದರೆ ನನ್ನ ಹಳೆ ಚಾನಲ್ನ ನಾನು ಓಪನ್ ಮಾಡಿ ಮೋರ್ ದ್ಯಾನ್ ಇಯರ್ ಆಯಿತು. ಆ್ಯಂಡ್ ಅದರಲ್ಲಿ ಮೋರ್ ದೆನ್ 165+ ವಿಡಿಯೋಸ್ ಇದೆ. ಅದನ್ನೆಲ್ಲ ನಾನು ಕ್ವಿಟ್ ಮಾಡಿ ಬರಬೇಕು ಅಂದರೆ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗಿದೆ. ತುಂಬ ಒಂಥರ ಡಿಪ್ರೆಷನ್ ಥರ ಇತ್ತು ಆ ಚಾನಲ್ನ ಬಿಟ್ಟು ಈ ಚಾನಲ್ಗೆ ಬರೋದಕ್ಕೆ. ಬಟ್ ಈ ಒಂದು ಬೇಜಾರಿಂದ ಹೊರಗಡೆ ಬರಬೇಕು ಅಂದರೆ ನೀವು ಈ ಹೊಸ ಚಾನಲ್ಗೆ ತುಂಬ 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 ಸಪೋರ್ಟ್ ಬೇಕು. ಆವಾಗ ಮಾತ್ರ ನಾನು ಆ ಬೇಜಾರನ್ನೆಲ್ಲ ಬಿಟ್ಟು ಈ ಖುಷಿಯಾಗಿರೋ ಜಗತ್ತಿನಲ್ಲಿ ಇರೋದಕ್ಕೆ ಸಾಧ್ಯ. ಆ ಹಳೇ ಚಾನಲಲ್ಲಿ ನಾನು 1 ವರ್ಷದಿಂದ ವೀಡಿಯೋಸ್ ಮಾಡಿ 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 ಒಂದು ಫೈನಲ್ ಆಗಿ ನಾನು ಏನು ಡಿಸೈಡ್ ಮಾಡಿದೆ ಅಂದರೆ, ನೋ, ದಿಸ್ ವೋಂಟ್ ಬಿ ಅ ಸಕ್ಸಸ್ಫುಲ್ ಎನಿ ಮೋರ್ ಅಂತ ಅಂದ್ಕೊಂಡೆ. ಆ್ಯಂಡ್ ಮೋರ್ ಓವರ್ ನಾನು ಆ ಚಾನಲ್ನ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಯಾರನ್ನೂ ಕೇಳಿಲ್ಲ. ಆ್ಯಂಡ್ ವಿಡಿಯೋ ಹಾಕಿದ್ಮೇಲೆ ನನ್ನ ಮನೆಯವರು ಎಲ್ಲರೂ ವಾಸ್ ಲೈಕ್ ನೋ 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 ಸೋಷಿಯಲ್ ಮೀಡಿಯಾ, ಡೋಂಟ್ ಪುಟ್ ದ ವೀಡಿಯೋಸ್ ಅಂತಲೇ ಹೇಳ್ತಾ ಬಂದರು. ಸೊ ಹಾಗಾಗಿ ಅನ್ಸುತ್ತೆ ಆ ಚಾನಲ್ ಸಕ್ಸಸ್ಫುಲ್ ಆಗಲೇ ಇಲ್ಲ. ಬಟ್ ಈ ಚಾನಲಲ್ಲಿ ಐ ಹ್ಯಾವ್ ಮೋರ್ ಎಕ್ಸ್ಪೆಕ್ಟೇಷನ್ಸ್ ಆ್ಯಂಡ್ ಬೇಗ ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನೀವೆಲ್ಲರೂ ಆದಷ್ಟು ನಿಮ್ಮ ಫೇಸ್ಬುಕ್ಕಲ್ಲಿ, ನಿಮ್ಮ ವಾಟ್ಸಪ್ಪಲ್ಲಿ, ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ, ಅಕ್ಕದ ಮನೆಯವ್ರಿಗೆ, ಪಕ್ಕದ ಮನೆಯವ್ರಿಗೆ ಎಲ್ರಿಗೂ ಶೇರ್ ಮಾಡಿ ಈ ಫ್ಯಾಮಿಲಿನ ಬೇಗ ಫ್ಯಾಮಿಲಿಯಾಗಿ ಮಾಡೋಣ. ಹಳೆ ಸಬ್ಸ್ಕ್ರೈಬರ್ಸ್ ಅಂತೂ ಡೆಫಿನೆಟ್ಲಿ ಬರ್ತಾರೆ. ಬಟ್ ಹೊಸದಾಗಿ ಸಬ್ಸ್ಕ್ರೈಬ್ ಕೂಡ ಬೇಗ ಹೊಸ ಜನಗಳು ಕೂಡ ಬಂದು ನಮ್ಮ ಫ್ಯಾಮಿಲಿನ ಬೇಗ ಮಾಡಿ. ಆ್ಯಂಡ್ ಈ ಚಾನಲಲ್ಲಿ ನೀವೇನೆಲ್ಲ ನೋಡ್ಬೋದು, ಅಫ್ಕೋರ್ಸ್ ನನ್ನ ಲೈಫ್ ಸ್ಟೈಲ್ನ ನೋಡ್ತೀರಾ. ಬಟ್ ಅದ್ರ ಜೊತೆಗೆ ನನ್ನ ಕೈಯಲ್ಲಿ ಆಗೋವಂಥ ಎಲ್ಲ ಇನ್ಫಾರ್ಮೇಷನ್ನು ನಾನು ಕೊಡ್ತೀನಿ. ಒಳ್ಳೊಳ್ಳೆ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಕೆಲವೊಂದು ರೆಸಿಪೀಸ್ ಇರ್ಬೋದು, ಆ್ಯಂಡ್ ಕೆಲವೊಂದು ಸಲ ಕಾಮಿಡಿ ಕೂಡ ಮಾಡ್ತೀನಿ. ಆಯಿತಾ, ಕಾಮಿಡಿ ಸ್ವಲ್ಪ ಕಮ್ಮಿ, ಬಟ್ ನನಗೆ ಏನಾದರೂ ಐಡಿಯಾಸ್ ಬಂದರೆ ಅದನ್ನು ಕೂಡ ಆ್ಯಕ್ಟಿಂಗ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ದಿಸ್ ಇಸ್ ಅಬೌಟ್ ಮೈ ಚಾನಲ್. ಆ್ಯಂಡ್ ನಿಮ್ಮಿಂದ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ತೀನಿ, ತುಂಬ ಲವ್ ಎಕ್ಸ್ಪೆಕ್ಟ್ ಮಾಡ್ತೀನಿ, ತುಂಬ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಆ್ಯಂಡ್ ತುಂಬ ಶೇರ್ ಎಕ್ಸ್ಪೆಕ್ಟ್ ಮಾಡ್ತೀನಿ, ತುಂಬ ಸಬ್ಸ್ಕ್ರೈಬರ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ಮತ್ತೆ ಒಂದು ಬ್ಯೂಟಿಫುಲ್ ಆದಂಥ ವಿಡಿಯೋ ಜೊತೆಗೆ. ವೇಟ್ ಮಾಡ್ತಾ ಇರಿ. ಲಾಟ್ಸ್ ಆಫ್ ಲವ್. ಸಿಗ್ತೀನಿ ಸೆಕೆಂಡ್ ವಿಡಿಯೋದಲ್ಲಿ. ಸಿ ಸೂನ್, ಬಾಯ್.